ನಿನ್ನೆ ಮಂಗಳೂರಿನಲ್ಲಿ ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ಅವರ ಮನೆ ಮೇಲೆ ದಾಳಿ ನಡೆಸಿದಂಥ ಎನ್ಐ ದಾಳಿಯನ್ನು ಖಂಡಿಸಿ ಉಡುಪಿಯಲ್ಲೂ ಪ್ರತಿಭಟನೆ ನಡೆದಿದೆ. ನಗರದ ಹುತಾತ್ಮ ಸ್ಮಾರಕದ ಮುಂಭಾಗದಲ್ಲಿ ಎಸ್ಡಿಪಿಐ ಪ್ರತಿಭಟನೆ ನಡೆಸಿದೆ. ರಾಜಕೀಯ ಬಲದ ದುರ್ಬಳಕೆ ಮಾಡಿಕೊಂಡು ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ದುರುಪಯೋಗವನ್ನು ಪಡಿಸುತ್ತೀರಿ, ಎಣ್ಣೆಯ ಪರೀಕ್ಷೆಯನ್ನು ದುರುಪಯೋಗವನ್ನು ಪಡಿಸುತ್ತೀರಿ. ಇದನ್ನು ನೀವು ಹಿಂದಕ್ಕೆ ಪಡೆದುಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಂದು ಜಿಲ್ಲಾ ಮಟ್ಟದಲ್ಲಿ ಆಗುವ ಪ್ರೊಟೆಸ್ಟ್ಗಳು ಇನ್ನು ಹಳ್ಳಿಗಳಾಗ್ತವೆ. ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆಗಳಾಗಬಹುದು. ಯಾಕೆ ಹೇಳಿದರೆ ಇದು ಚಳುವಳಿಯಾಗಿದೆ. ನಮ್ಮ ದೇಶದ ಚಳುವಳಿ ಯಾವ ರೀತಿ ಇತ್ತು ಅದೇ ರೀತಿ RSS ಮತ್ತು ಬಿಜೆಪಿಯನ್ನು ಈ ದೇಶದಿಂದ ಕಿತ್ತೆಗೆಯಲು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತಿಗೂ ತಯಾರಿದೆ. ಹಾಗಾಗಿ ಈ ರಿಯಾಜ್ ಪರಂಗಿಪೇಟೆ ಅವರ ಮನೆ ಮೇಲೆ ದಾಳಿ ಇನ್ನು ಮುಂದೆ ಯಾವ ನಾಯಕರ ಮನೆ ಮೇಲೆ ದಾಳಿ ಮಾಡಿದರೆ ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ಅವರ ಬೀಸು ರೋಡಿನ ಕೈಕಂಬ ಸಮೀಪದ ಬರ್ಲಿಯಾದಲ್ಲಿರುವ ಮನೆಗೆ ಕೇಂದ್ರ ಎನ್ಐಎ ಪೊಲೀಸರ ತಂಡ ನಿನ್ನೆ ಮುಂಜಾನೆ ದಾಳಿ ನಡೆಸಿತು. ಇತ್ತೀಚೆಗೆ ಬೆಳ್ಳಾರಿ ನಿವಾಸಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಸಂಬಂಧ 2 ದಿನಗಳಿಂದ ಏಕಕಾಲದಲ್ಲಿ ಸುಮಾರು 33 ಕಡೆಗಳಲ್ಲಿ ಎಸ್ಡಿಪಿಐ ಹಾಗೂ ಇತರ ಸಂಘಟನೆಯ ಪ್ರಮುಖರ ಮನೆಗಳಿಗೆ ದಾಳಿ ನಡೆಸಿ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿತ್ತು. ಇದೇ ವೇಳೆ ಎಸ್ಡಿಪಿಐ ಮುಖಂಡ ತಾಂಟ್ ರೆಬಾನ್ ತಾಂಟ್ ಪ್ರಸಿದ್ಧಿಯ ರಿಯಾಜ್ ಪರಂಗಿಪೇಟೆ ಅವರ ಮನೆಗೆ ದಾಳಿ ನಡೆಸಿ ದಾಖಲೆ ಪತ್ರಗಳ ಪರಿಶೀಲನೆ ನಡೆಸಿದೆ. ಇದೇ ವೇಳೆ ಸ್ಥಳೀಯ ಎಸ್ಡಿಪಿಐ ಮುಖಂಡರಿಂದ ಗೋ ಬ್ಯಾಕ್ ಎಂಬ ಘೋಷಣೆ ಕೂಗಿ ಪ್ರತಿಭಟನೆ ನಡೆದಿತ್ತು. ಇದಕ್ಕೆ ಪ್ರತಿಯಾಗಿ ಉಡುಪಿಯಲ್ಲೂ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಜುಲೈ ತಿಂಗಳಲ್ಲಿ ನೀವು ಮಾಧ್ಯಮಗಳಲ್ಲೆಲ್ಲ ನೋಡಿರಬಹುದು. ಜುಲೈಯಲ್ಲಿ ಏನೋ ಮೋದಿಯವರ ಕಾರ್ಯಕ್ರಮದಲ್ಲಿ ಏನೋ ಗಡಿಬಿಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಒಂದು ಊಹಾಪೋಹದ ಮೇಲೆ ಅಲ್ಲಿ ಕೆಲವೊಂದು ಮಂದಿಯನ್ನು ಬಂಧಿಸಿದ್ರು. ಅದರಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರನ್ನು ಕೂಡ ಬಿಹಾರದಲ್ಲಿ ಬಂಧಿಸಿದರು. ಅದರ ಇದೇ ಕಳೆದ 2022 ಅಲ್ಲಿ ಇದೇ ಕಳೆದ ಜುಲೈ ಆ ಪ್ರಕರಣಕ್ಕೆ ಸಂಬಂಧ 2047 ಇಸ್ಲಾಮೀಕರಣ ಮಾಡಬೇಕು ಅನ್ನೋದು ಒಂದು ಅಜೆಂಡಾದಲ್ಲಿ ಅಲ್ಲಿ ಇದು ಸಿಕ್ಕಿದೆ ಅಂತ ಇದು ಮಾಡಿದ್ದಾರೆ ನೋಡಿ. ಅಂತಹ ಒಂದು ಇದು ಅದನ್ನು ಈಗಾಗಲೇ ಸಂಬಂಧಪಟ್ಟಂತಹ ಫೌಂಡೇಶನ್ ಅವರು, ಅದು ಯಾವುದು ಫೌಂಡೇಶನ್ ಅಲ್ಲಲ್ಲ ಯಾವುದೋ ಒಂದು ಫೌಂಡೇಶನ್ ಅವರು ಮಾಡಿದಂತಹ ಒಂದು ಬುಕ್ಲೆಟ್, ಅದನ್ನು ರಾಜೇಂದ್ರ ಸಾಚಾರ್ ಅವರೇ ಬಿಡುಗಡೆ ಮಾಡಿದಿರುವಂಥದ್ದು. ಸಂಬಂಧಪಟ್ಟಂತಹ ಸಂಘಟನೆಯವರು ಅದರ ಬಗ್ಗೆ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ನಾಯಕರು ಕೂಡ ಅದರ ಬಗ್ಗೆ ತುಂಬ ಕ್ಲಿಯರ್ ಆದಂತಹ ಇದು ಕೊಟ್ಟಿದ್ದಾರೆ. ಇಂಥದ್ದೇ ಒಂದು ಬುಕ್ಲೆಟನ್ನು ಉತ್ತರ ಪ್ರದೇಶದ ಪ್ರಕರಣದಲ್ಲೂ ಕೂಡ ಇಂತಹ ಬುಕ್ಲೆಟನ್ನು ತೋರ್ಪಡಿಸಲಾಗಿತ್ತು ಮತ್ತು ಆ ಕೇಸ್ನಲ್ಲಿ ಇದಾಗಿತ್ತು. ಅದರದ್ದು ಒಂದು ಕಾಪಿಯನ್ನು ಈ ಒಂದು ಪ್ರಕರಣದಲ್ಲಿ ಸೇರಿಸಿ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಪ್ರೇರಿತವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿ ಈಗಾಗಲೇ ಪಾಪ್ಯುಲರ್ ಫ್ರಂಟ್ನ ನಾಯಕರು ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇತ್ತೀಚೆಗೆ ಜುಲೈ ತಿಂಗಳಿನಲ್ಲಿ ಬಿಹಾರದಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತಂಡ ಇವತ್ತು